ಪ್ರೀತಿಗೆ ಅಡ್ಡಿಯಾದ ಹೆತ್ತ ತಾಯಿಯನ್ನ ಮಗಳು ತನ್ನ ಲವರ್ ಜೊತೆ ಸೇರಿ ಹತ್ಯೆ ಮಾಡಿರುವಂತಹ ಅತ್ಯಂತ ನಾಚಿಕೆಗೇಡಿನ ಕೀಳು ಮಟ್ಟದ ಘಟನೆಯೊಂದು ಹೈದರಾಬಾದ್ನಲ್ಲಿ ನಡೆದಿದೆ. ವರ್ಷಗಳ ಬಳಿಕ ಬೆಳಕಿಗೆ ಬಂದಿದೆ ಈ ಒಂದು ದುರ್ಘಟನೆ. 40 ವರ್ಷದ ಅಂಜು ಮೃತ ತಾಯಿ, 16 ವರ್ಷದ ಮಗಳು ಹಾಗೂ 22 ವರ್ಷದ ಈಕೆಯ ಲವರ್ ಕೃತ್ಯ ಎಸಗಿದಂತಹ ಆರೋಪಿಗಳು. 2025ರಲ್ಲಿ ತಾಯಿ ಕಾಣೆಯಾಗಿದ್ದಾಳೆಂದು ಮಗಳು ದೂರು ದಾಖಲಿಸಿದ್ದು, ಕೆಲ ಸಮಯ ಆಕೆ ಒಬ್ಬಂಟಿಯಾಗಿ ಅದೇ ಮನೆಯಲ್ಲಿ ವಾಸವಿದ್ಲು. ಕಾಲಕ್ರಮೇಣ ಆರೋಪಿಗಳಿಬ್ಬರು ಮದುವೆಯಾಗಿದ್ದು ಅವರಿಗೆ ಈಗ 2 ತಿಂಗಳ ಮಗುವಿದೆ. ಇನ್ನು ಈ ಕೇಸ್ನ ತನಿಖೆಯನ್ನು ಚುರುಕುಗೊಳಿಸಿದ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಮಗಳೇ ತಾಯಿಯನ್ನ ಕೊಂದಿರುವಂತಹ ಸ್ಫೋಟಕ ರಹಸ್ಯ ಬಯಲಾಗಿದೆ. ಈ ವೇಳೆ ಮನೆಯ ಬೆಡ್ರೂಮ್ನಲ್ಲಿ ಮೃತದೇಹವನ್ನ ಹೂತಾಕಿದ ವಿಚಾರ ಬಯಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆ ಮುಂದುವರಿಸಿದ್ದಾರೆ.